ಮಂಗಳೂರಿನ ಯಯ್ಯಾಡಿಯ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ನ ಕೇಬಲ್ ಆಪರೇಟರ್ ವತಿಯಿಂದ ನಡೆದ ಕೇಬಲ್ ಸಿಬ್ಬಂದಿಗಳಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಅವರು ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಸಂಸ್ಥೆಗಳು ಮುಂದೆ ಬಂದು ಲಸಿಕೆ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ವಿ4 ಡಿಜಿಟಲ್ ಇನ್ಫೋಟೆಕ್ ಸಹಭಾಗಿತ್ವದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಕೇಬಲ್ ಆಪರೇಟರ್ಸ್ ಯಾರಿದ್ದಾರೆ, ಕೇಬಲ್ ಆಪರೇಟರ್ಸು ಮತ್ತು ಕೇಬಲ್ನಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸು, ಮನೆ ಸಂಪರ್ಕ ಇರುವಂಥವರು, ಸಾರ್ವಜನಿಕರಲ್ಲಿ ಸಂಪರ್ಕ ಇರುವಂಥ ನಮ್ಮ ಈ ಕೇಬಲ್ ನೆಟ್ವರ್ಕ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಲಸಿಕೆ ಹಾಕಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಇಂತಹ ಸಂಸ್ಥೆಗಳು ಮುಂದೆ ಬಂದು ಇದನ್ನು ಮಾಡಿದಾಗ ಸರ್ಕಾರಕ್ಕೆ ಸಹ ಸುಲಭ ಆಗ್ತದೆ. ಯಾಕಂದರೆ ನಾವು PSCಗಳಲ್ಲಿ ಮಾತ್ರ ಮಾಡ್ತಾಯಿದ್ದೇವೆ. ಆಗ ಈ ಸಂಸ್ಥೆಗಳು ನಮ್ಮ ಪ್ರಯಾರಿಟಿ ಗ್ರೂಪ್ನಲ್ಲಿ ಯಾರಿದ್ದಾರೆ, ಕೊರೋನಾ ವಾರಿಯರ್ಸಿಗೆಲ್ಲ ನಾವು ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡಿ ಆಗಿದೆ. ಈಗ ಪ್ರಯಾರಿಟಿ ಗ್ರೂಪ್ನಲ್ಲಿ ಇರುವಂಥ ಯಾರು ಸಾರ್ವಜನಿಕರಿದ್ದಾರೆ ಅವರಿಗೆ ಮೊದಲ ಕಂತಿನಲ್ಲಿ ಮಾಡಿ ಮತ್ತು ಉಳಿದ ಸಾರ್ವಜನಿಕ ಸಹ ಅಬೋವ್ 45ಗೆ ನಾವೀಗ ಮಾಡ್ತಾಯಿದ್ದೇವೆ. ಸದ್ಯದಲ್ಲೇ ಅಬೋವ್ 18 ಇಯರ್ಸಿಗೆ ಸಹ ಸಾರ್ವಜನಿಕ ರೂಪದಲ್ಲಿ ಮಾಡುವಂಥ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಇದೇ ಸಂದರ್ಭದಲ್ಲಿ ಸುಮಾರು 500ಕ್ಕೂ ಅಧಿಕ ಮಂದಿಗೆ ಲಸಿಕೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ನ ನಿರ್ದೇಶಕರಾದ ಜಿತೇಂದ್ರ ರಾವ್, ಪ್ರವೀಣ್ ಟಿ ಮಯ್ಯ, ಗೌರೀಶ್ ರೈ, ರಣದೀಪ್ ಕಾಂಚನ್, ಶ್ರೀನಿವಾಸ್ ಸಿಕ್ಕಿನಿ, ವಿಶ್ವಾಸ್ ಕುಮಾರ್ ದಾಸ್, ಹರೀಶ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ಲೈನಲ್ ನೊರೋನಾ, ದಾದಿಯರಾದ ಭಾರತಿ, ದಿವ್ಯಾ, ಮಾಲತಿ, ಆಶಾ ಕಾರ್ಯಕರ್ತೆಯರಾದ ಮಾಲತಿ, ರೇಖಾ ಸೇರಿದಂತೆ ವಿ4 ಡಿಜಿಟಲ್ ಇನ್ಫೋಟೆಕ್ ಮತ್ತು ಡಿಜಿಟಲ್ನ ಕೇಬಲ್ ಆಪರೇಟರ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.